ಉಡುಪಿ ಜಿಲ್ಲೆಯ ಎರಡು ಪ್ರತಿಷ್ಠಿತ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಗಳಾದ ಪಡುಬಿದ್ರಿ ಮತ್ತು ಕೋಟಾ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಗಳು ಕೋವಿಡ್ ಸಮಸ್ಯೆಯ ಬಳಿಕ ಮುಂದಿನ ಕ್ಲಿಷ್ಟಕರ ಸಮಯದಲ್ಲಿ ಸೊಸೈಟಿಯನ್ನು ಮುನ್ನಡೆಸುವ ಸದುದ್ದೇಶದಿಂದ ಪಡುಬಿದ್ರಿಯಲ್ಲಿ ಮಾಧ್ಯಮ ಸಮಕ್ಷಮ ಸಹಕಾರಿ ಚಿಂತನ ಮಂಥನ ಕಾರ್ಯಕ್ರಮ ನಡೆಯಿತು. ಉಭಯ ಸೊಸೈಟಿಗಳ ಅಧ್ಯಕ್ಷರುಗಳಾದ ವೈ ಸುಧೀರ್ ಕುಮಾರ್ ಪಡುಬಿದ್ರಿ ಮತ್ತು ತಿಮ್ಮಪ್ಪ ಪೂಜಾರಿ ಕೋಟಾರವರು ತಮ್ಮ ಸಂಸ್ಥೆಗಳ ಉಪಾಧ್ಯಕ್ಷರು, ನಿರ್ದೇಶಕರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ತಮ್ಮ ಅನುಭವವನ್ನು ಹಂಚಿಕೊಂಡು ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಮುನ್ನಡೆಯುವ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ಪಡುಬಿದ್ರಿ ಸೊಸೈಟಿಯ ಕೇಂದ್ರ ಕಚೇರಿಯಲ್ಲಿ ಸುಮಾರು 3 ಗಂಟೆಗಳ ಕಾಲ ವಿವಿಧ ಸವಲತ್ತುಗಳು, ಸಾಲ ವಸೂಲಾತಿ, ಸ್ವಸಹಾಯ ಗುಂಪುಗಳ ನಿರ್ವಹಣೆ, ಗುಂಪು ಸಾಲ ಮತ್ತು ಜನೋಪಯೋಗಿ ಕಾರ್ಯಕ್ರಮಗಳ ಬಗ್ಗೆ ವಿಸ್ತೃತ ಚರ್ಚೆಯನ್ನು ನಡೆಸಿದರು. ಬಳಿಕ ಪಡುಬಿದ್ರಿ ಎಂಡ್ ಪಾಯಿಂಟ್ನಲ್ಲಿರುವ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಿದರು. ಈ ಸಂದರ್ಭದಲ್ಲಿ ಕೋಟಾ ಸೊಸೈಟಿಯಲ್ಲಿ 42 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಪ್ರಸ್ತುತ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಿವೃತ್ತಿ ಹೊಂದಲಿರುವ ಕೋಟಾ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೋಭಾ ಅವರನ್ನ ಉಭಯ ಸಂಸ್ಥೆಗಳ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರನ್ನು ಸಹ ಪಡುಬಿದ್ರಿ ಸಹಕಾರ ಸಂಸ್ಥೆ ಮತ್ತು ಕೋಟಾ ಹಾಗೆ ಎರಡು ಬ್ಯಾಂಕಿನ ಸಿಇಒರು ಸಹ ಈ ವೇದಿಕೆಯಲ್ಲಿದ್ದಾರೆ. ನಿರ್ದೇಶಕ ಮಂಡಳಿ ಹಾಗೂ ಮ್ಯಾನೇಜರ್ಸ್ ಇದ್ದಾರೆ. ಅವರನ್ನು ಸಹ ಎರಡು ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಪಕ್ಕಕ್ಕೆ ಏನು ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಬ್ಯಾಕಪ್ ಎಲ್ಲ ಇದು ಇನ್ಸೂರೆನ್ಸ್ ಇದ್ದಾಗೆ ಆ ಯೋಜನೆಗೆ ಆ ನಿಧಿಯನ್ನು ಸ್ಥಾಪಿಸಿ ಆ ಯೋಜನೆಯನ್ನು ಮಾಡ್ತಾರೆ. ಇದು ಕೋಟಾ ಸೊಸೈಟಿಯ ಉಪಾಧ್ಯಕ್ಷ ರಾಜು ದೇವಾಡಿಗ, ಪಡುಬಿದ್ರಿ ಸೊಸೈಟಿಯ ಉಪಾಧ್ಯಕ್ಷರಾದ ರಾಜ್ ಪೂಜಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿಶ್ಮಿತಾ ಪ್ರಿಯರ್, ಉಭಯ ಸಂಸ್ಥೆಗಳ ನಿರ್ದೇಶಕ